ವಿಧಾನಸಭೆ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಜೂನ್ 12ರಂದು ಬ್ರಹ್ಮರಕುಟ್ಲುವಿನಲ್ಲಿರುವ ಬಂಟ್ವಾಳದ ಬಂಟರ ಭವನದಲ್ಲಿ ಬಿಜೆಪಿ ಕಾರ್ಯಕರ್ತರಿಗೆ ಅಭಿನಂದನಾ ಸಮಾರಂಭವು ನಡೆಯಲಿದ್ದು ರಾಜ್ಯ ಮಟ್ಟದ ನಾಯಕರು ಭಾಗಿಯಾಗಲಿದ್ದಾರೆ ಎಂದು ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿ ಹೇಳಿದ್ದಾರೆ. ಅವರು ಬಿಸಿ ರೋಡ್ನಲ್ಲಿ ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಬೆಳಗ್ಗೆ 10 ಗಂಟೆಗೆ ನಡೆಯುವ ಕಾರ್ಯಕ್ರಮದಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ಕೇಂದ್ರ ಸಚಿವ ಡಿವಿ ಸದಾನಂದಗೌಡ, ಸಂಸದರಾದ ನಳಿನ್ ಕುಮಾರ್ ಕಟೀಲ್, ಶೋಭಾ ಕರಂದ್ಲಾಜೆ, ಬಿಜೆಪಿಯಿಂದ ಆಯ್ಕೆಗೊಂಡ ಕರಾವಳಿಯ ಎಲ್ಲಾ ಶಾಸಕರು, ಪಕ್ಷದ ಪ್ರಮುಖರಾದ ಸಿಟಿ ರವಿ ಮೊದಲಾದವರು ಭಾಗವಹಿಸುವರು ಎಂದರು. ಸುಮಾರು 5 ರಿಂದ 6 ಸಾವಿರ ಪೇಜ್ ಪ್ರಮುಖರು ಇದರಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ. ಪಕ್ಷದ ಗೆಲುವಿಗೆ ಕಾರ್ಯಕರ್ತರ ಕೊಡುಗೆಯನ್ನು ಗಮನಿಸಿ ಈ ಬೃಹತ್ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಕಾರ್ಯಕರ್ತರನ್ನ ಈ ಸಂದರ್ಭ ಗೌರವಿಸಲಾಗುವುದೆಂದು ಹೇಳಿದರು. ಬಿಸಿ ರೋಡ್ನ ಸಾಮರ್ಥ್ಯ ಸೌಧದಲ್ಲಿ ಜೂನ್ 22ರಂದು ಶಾಸಕರ ಕಚೇರಿ ಕಾರ್ಯಾರಂಭವಾಗಲಿದೆ. ಈಗ ನೀತಿ ಸಂಹಿತೆ ಜಾರಿಯಲ್ಲಿದ್ದ ಕಾರಣ ಅಧಿಕಾರಿಗಳ ಮಟ್ಟದ ಸಭೆಗಳನ್ನು ಏರ್ಪಡಿಸದೇ ಇದ್ದರೂ ಕ್ಷೇತ್ರದಾದ್ಯಂತ ಸಂಚರಿಸಿ ಜನರ ಸಮಸ್ಯೆಗಳನ್ನು ಆಲಿಸುತ್ತಿದ್ದೇನೆ ಎಂದು ರಾಜೇಶ್ ನಾಯ್ಕ್ ಹೇಳಿದರು. ಬಂಟರ ಭವನದಲ್ಲಿ ಜಾತಿ ಮಹಾರಾಷ್ಟ್ರ ನಿರೀಕ್ಷೆ ಇದರಿಂದ ಅಲ್ಲಿ ಮಾಡಿ ಮೇಯಕರಿಗೆ ಹಾಲ್ಗಳಲ್ಲಿ ಮಾಡಿ ಕೆಳಗೆ ಡಿವಿಡಿ ಎಲ್ಲ ಹಾಕಿ ಬರುವಂಥ ವ್ಯವಸ್ಥೆಗಳನ್ನು ಮಾಡಿ ಎಲ್ಲರಿಗೆ ಅವಕಾಶ ವ್ಯವಸ್ಥೆಯನ್ನು ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಹೆಚ್ಚಾಗಿ ಸುಮಾರು 5-6 ಕಾರ್ಯಕರ್ತರು ಮಾಡಿದ್ದಾರೆ. ಅವರೆಲ್ಲರೂ ಪುನಃ ಕಳೆದು ನಂತರ ಅವರನ್ನು ಪುನಃ ಪಕ್ಷದ ಇದರಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಅವಕಾಶ ಆಗ್ತದೆ. ಅವರನ್ನು ರೆಕಗ್ನೈಸ್ ಮಾಡಿದಾಗ ಅಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ಮತ್ತು ಒಂದು ದಿವಸ ಒಟ್ಟಾರೆ ಒಂದು ಸಂತೋಷ ಕೊಡ್ತಾರೆ. ಒಟ್ಟಿಗೆ ಇದ್ದು ಬೆಳಗಿಂದ ಸಾಯಂಕಾಲ. ಈ ಸಂದರ್ಭ ಮಾಜಿ ಶಾಸಕ ಕೆ ಪದ್ಮನಾಭ ಕೊಟ್ಟಾರಿ, ರಾಜ್ಯ ಸಹ ವಕ್ತಾರೆ ಸುಲೋಚನಾ ಜಿಕೆ ಭಟ್, ಜಿಲ್ಲಾ ಪಂಚಾಯತ್ ಸದಸ್ಯ ತುಂಗಪ್ಪ ಬಂಗೇರ, ಜಿಲ್ಲಾ ವಕ್ತಾರ ಕೆ ಹರಿಕೃಷ್ಣ ಬಂಟ್ವಾಳ ಹಾಜರಿದ್ದರು.